ವಿಫೋ ನ್ಯೂಸ್ ಕರ್ನಾಟಕ ಪ್ರಾಯೋಜಕತ್ವದಲ್ಲಿ ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗಾಗಿ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಲಾಯಿತು. ಮಂಗಳೂರು ಉತ್ತರ ವಲಯದ ಹೊಸಬೆಟ್ಟುವಿನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಚಿತ್ರಕಲಾ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಅನೇಕ ವಿದ್ಯಾರ್ಥಿಗಳು ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡರು. ಈ ಸಂದರ್ಭ ಶಾಲೆಯ ಶಿಕ್ಷಕರಾದ ಶ್ರೀಮತಿ ರಾಜೇಶ್ವರಿ ಅವರು ಮಾತನಾಡಿ, ವಿಫೋ ನ್ಯೂಸ್ ಕರ್ನಾಟಕ ಮತ್ತು ಸನ್ ಪ್ರೀಮಿಯಂ ರಿಫೈಂಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಚಿತ್ರಕಲಾ ಸ್ಪರ್ಧೆಯನ್ನ ನಮ್ಮ ಶಾಲೆಯಲ್ಲಿ ಆಯೋಜಿಸಿದ್ದಾರೆ. ನಮ್ಮ ಮಕ್ಕಳು ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಹೇಳಿದರು. ವಿಫೋ ಚಾನೆಲ್ ಹಾಗೂ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇವರು ಆಯೋಜಿಸಿದ ಚಿತ್ರಕಲಾ ಸ್ಪರ್ಧೆ ನಮ್ಮ ಮಕ್ಕಳಿಗೆ ಒಳ್ಳೆಯ ಉತ್ಸಾಹ ಹಾಗೂ ಹುರುಪನ್ನು ನೀಡುತ್ತಿದ್ದು, ಮಕ್ಕಳು ಸಂತೋಷದಾಯಕವಾಗಿ ಉಲ್ಲಾಸದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಇದಕ್ಕಾಗಿ ನಾನು ನಮ್ಮ ಶಾಲಾ ಪರವಾಗಿ STMC ಪರವಾಗಿ ಎರಡೂ ಸಂಸ್ಥೆಯವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಇನ್ನು ನಮ್ಮ ಮಕ್ಕಳಿಗೆ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಿ ಮಕ್ಕಳಲ್ಲಿ ಕುತೂಹಲವನ್ನು ಉಂಟು ಮಾಡಬೇಕಾಗಿ ಎಲ್ಲರ ಪರವಾಗಿ ನನ್ನ ವಿನಂತಿ ಇದು. ಅನಂತರ ಹೊಸಬೆಟ್ಟು ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕಿ ಶರ್ಮಿಳಾ ಕೆ ಅವರು ಮಾತನಾಡಿ, ಈ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಿದ್ದರಿಂದ ನಮ್ಮ ಮಕ್ಕಳು ಚಿತ್ರಕಲೆಯಲ್ಲಿ ಇನ್ನಷ್ಟು ಆಸಕ್ತಿಯನ್ನ ಮೂಡಿಸುವಂತಾಗಿದೆ. ಇನ್ನು ಇಂತಹ ಅನೇಕ ಸ್ಪರ್ಧೆಗಳಲ್ಲಿ ನಮ್ಮ ಪುಟಾಣಿಗಳು ಭಾಗವಹಿಸುವಂತ ಅವಕಾಶ ಸಿಗಲಿ ಎಂದು ಹೇಳಿದರು. V4 ಚಾನೆಲ್ ಹಾಗೂ ಸನ್ ಪ್ರೀಮಿಯಂ ಆಯಿಲ್ ವತಿಯಿಂದ ಆಯೋಜಿಸಿರುವ ಈ ಒಂದು ಚಿತ್ರಕಲಾ ಸ್ಪರ್ಧೆಯು ಒಂದು ಉತ್ತಮ ಕಾರ್ಯಕ್ರಮವಾಗಿದ್ದು, ನಮ್ಮ ಮಕ್ಕಳಿಗೆ ಚಿತ್ರಕಲೆಯಲ್ಲಿ ಇನ್ನಷ್ಟು ಆಸಕ್ತಿಯನ್ನು ಮೂಡಿಸುವಂತಾಗಿದೆ. ಈ ಸಂದರ್ಭದಲ್ಲಿ ನಾನು ಈ ಒಂದು ಉತ್ತಮ ಕಾರ್ಯಕ್ರಮವನ್ನು ಆಯೋಜಿಸಲು ಕಾರಣಕರ್ತರಾದ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಯಾದ ದಯಾವತಿ ಮೇಡಮ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸುತ್ತೇನೆ. ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಇಂತಹ ಸ್ಪರ್ಧೆಗಳು ಇನ್ನಷ್ಟು ನಮ್ಮ ಶಾಲೆಯ ಪುಟಾಣಿಗಳು ಭಾಗವಹಿಸುವಂತಹ ಅವಕಾಶ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತೇನೆ. ಇದೇ ವೇಳೆ ಚಿತ್ರಕಲಾ ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಮಕ್ಕಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. V4 ನ್ಯೂಸ್ ಹಾಗೂ ಸನ್ಫ್ಲವರ್ ಆಯಿಲ್ ಅವರಿಗೆ ವಂದನೆಗಳು. ನನಗೆ ತುಂಬ ಖುಷಿಯಾಗುತ್ತಿದೆ. ಇನ್ನೂ ಹೆಚ್ಚು ಹೆಚ್ಚು ಸ್ಪರ್ಧೆಗಳಿಗೆ ಭಾಗವಹಿಸಬೇಕೆಂದು ನನಗೆ ಪ್ರೋತ್ಸಾಹ ಆಗುತ್ತಿದೆ. ನನಗೆ ಆರ್ಟಿಸ್ಟ್ ಆಗಬೇಕೆಂದು ಅನಿಸುತ್ತಿತ್ತು. ಇದನ್ನು ನೋಡಿ ನನಗೆ ಇನ್ನೂ ಆಸಕ್ತಿ ತುಂಬುತ್ತಿದೆ. ನಾನು ದೊಡ್ಡವನಾಗಿ ಆರ್ಟಿಸ್ಟ್ ಆಗನೆಂಬ ಛಲ ಇದೆ ನನ್ನ ಹತ್ರ. ಅದಕ್ಕೆ ಇನ್ನೂ ಇದೇ ಥರ ಆರ್ಟಿಸ್ಟ್ ಸ್ಪರ್ಧೆಗಳು ನನಗೆ ಬರಲಿ ಎಂದು ನಾನು ಭಾವಿಸುತ್ತೇನೆ. ಈ ಸಂದರ್ಭ ಸಂತ ಅಲೋಷಿಯಸ್ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಜಾನ್ ಚಂದ್ರ ಅವರು ಸಹಕಾರವನ್ನ ನೀಡಿದರು. ಈ ವೇಳೆ ಹೊಸಬೆಟ್ಟು ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇನ್ನು ಕೋವಿಡ್ ನಿಯಮಾವಳಿಯ ಅನುಸಾರವಾಗಿಯೇ ಈ ಸ್ಪರ್ಧೆಯನ್ನ ನಡೆಸಲಾಗಿತ್ತು. ಶರಸಾದ್ಯನ್, ವಿಫೋ ನ್ಯೂಸ್, ಮಂಗಳೂರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.